ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಪ್ರಧಾನ ರಸ್ತೆಯಾದ ಗಾಂಧಿ ಸರ್ಕಲ್ನಿಂದ ಹಿರಿಯೂರು ನಗರದ ರಂಜಿತಾ ಲಾಡ್ಜ್ನವರೆಗೂ ಬೀದಿ ದೀಪಗಳು ಕೆಟ್ಟು ಹೋಗಿ ತಿಂಗಳುಗಳೇ ಕಳೆದರೂ ಸಂಬಂಧಪಟ್ಟ ಆಡಳಿತಾಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರು ಇದರ ಬಗ್ಗೆ ಗಮನ ವಹಿಸದೇ ಇರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರು ಹಾಗೂ ಬಾಂಬೆ, ರಾಯಚೂರು, ಹುಬ್ಬಳ್ಳಿ, ಧಾರವಾಡಕ್ಕೆ ತೆರಳುವಂತಹ ಪ್ರಧಾನ ರಸ್ತೆ ಇದಾಗಿದ್ದು, ಗಾಂಧಿ ಸರ್ಕಲ್ನಿಂದ ಹಿರಿಯೂರು ಸಾರಿಗೆ ಬಸ್ ನಿಲ್ದಾಣ ಹಾಗೂ ರಂಜಿತಾ ಲಾಡ್ಜ್ನವರೆಗೂ ಸಹ ಬೀದಿ ದೀಪಗಳು ಕೆಟ್ಟು ಹೋಗಿದ್ದು, ಈವರೆಗೆ ಸಂಬಂಧಪಟ್ಟ ಆಡಳಿತ ಅಧಿಕಾರಿಗಳಾಗಲಿ ಸ್ಥಳೀಯ ಶಾಸಕರಾಗಲಿ ಇದರ ಬಗ್ಗೆ ಸ್ವಲ್ಪವೂ ಸಹ ಗಮನ ಹರಿಸಿಲ್ಲ ಎನ್ನುವ ಅಸಮಾಧಾನ ಸಾರ್ವಜನಿಕರಿಂದ ಕೇಳಿ ಬಂದಿದೆ. ಬೀದಿ ದೀಪಗಳಿಲ್ಲದ ಕಾರಣ ಈ ಪ್ರದೇಶಗಳು ಅನೈತಿಕ ಚಟುವಟಿಕೆಗಳ ತಾಣವಾಗುತ್ತಿದ್ದು, ಈ ಪ್ರದೇಶದಲ್ಲಿ ಸಾರ್ವಜನಿಕರು ಭೀತಿಯಿಂದ ಓಡಾಡುವಂತಾಗಿದೆ ಎಂದು ನಮ್ಮ ತುಮಕೂರು.com ಜೊತೆಗೆ ಸಾರ್ವಜನಿಕರು ಅಭಿಪ್ರಾಯ ಹಂಚಿಕೊಂಡರು. ಇನ್ನು ಇಲ್ಲಿನ ಸಾರಿಗೆ ಸಂಸ್ಥೆಯ ವ್ಯವಸ್ಥೆಯೂ ಸಹ ಹದಗೆಟ್ಟಿದೆ ಎಂದು ಸಾರ್ವಜನಿಕರು ದೂರುತ್ತಿದ್ದಾರೆ. ಈ ಬಗ್ಗೆ ಸರ್ಕಾರ ಹಾಗೂ ಅಧಿಕಾರಿಗಳು ತಕ್ಷಣವೇ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮವನ್ನು ಜರುಗಿಸಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹಿರಿಯೂರು ಬಸ್ ಸ್ಟ್ಯಾಂಡು, ಪ್ರೈವೇಟ್ ಬಸ್ ಸ್ಟ್ಯಾಂಡು, KSRTC ಮುಂಭಾಗ ಜನ ರಾತ್ರಿ 10-11 ಗಂಟೆವರೆಗೂ ಅಡ್ಡಾಡ್ತಾ ಇರ್ತಾರೆ. ಬಸ್ ಸ್ಟ್ಯಾಂಡಾಗ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿ ಬೀದಿ ದೀಪಗಳು ಉರಿತಾ ಇಲ್ಲ ಸರಿಯಾಗಿ. ಸಮಸ್ಯೆ ಭಾಳ ಇದೆ. ಒಂದು ಎಲ್ಲ ಹೊರಗಡೆಯಿಂದ ಬರ್ತಾರೆ, ಇರ್ತಾರೆ, ಹೆಂಗಸರು ಗಂಡಸರು ಅವರು ಇವರು ಬರ್ತಾ ಇರ್ತಾರೆ, ಒಬ್ಬಂಟಿಗಳು ಬರ್ತಾ ಇರ್ತಾರೆ. ಭಾಳ ಜನ ಸಮಸ್ಯೆಗಳು ಆಗ್ತಾ ಇದ್ದಾರೆ. ರಾತ್ರಿ ಹೊತ್ತು ಅಡ್ಡಾಡೋದೇ ಸಮಸ್ಯೆ ಇದೆ. ಕುಡಿದು ಭಾಳ ಜನ ಬರೋದು, ಸಮಸ್ಯೆ ಮಾಡೋದು, ಹೆಂಗಸಿಗೆ ಸಮಸ್ಯೆ ಮಾಡೋದು ಎಲ್ಲ ಇದೆ. ಬೆಳಕಿದ್ರೆ ಈ ಥರ ಯಾವುದೋ ಪ್ರಾಬ್ಲಮ್ಗಳಾಗಲ್ಲ. ಇದು ಸಮಸ್ಯೆ ಬಗೆಹರಿಸ್ಬೇಕು. ಇಲ್ಲಿ ಕತ್ಲಿರೋದ್ರಿಂದ ಹಲವಾರು ಸಮಸ್ಯೆಗಳು, ಕೆಲವೊಂದು ಚಟುವಟಿಕೆಗಳು ಭಾಳ ನಡೀತಾ ಇದೆ. ಕೆಲವರಿಗೆ ಭಾಳ ತೊಂದರೆನೂ ಆಗ್ತಾ ಇದೆ. ಇದು ತಿಳಿದಂಥ ಅಧಿಕಾರಿಗಳು ಇದನ್ನು ಎಚ್ಚೆತ್ತುಕೊಂಡು ಬಗೆಹರಿಸ್ಕೊಡ್ಬೇಕು. ಚಟುವಟಿಕೆಗಳ ತಾಂಡವನೇ ನಡೀತಾ ಇದೆ. ಸಮಸ್ಯೆಗಳು ತುಂಬ ಆಗ್ತಾ ಇದ್ದಾವೆ. ಯಾರಿಗೂ ಸಮಸ್ಯೆ ಇಲ್ಲದಂಗೆ ಕೆಲವು ಅಧಿಕಾರಿಗಳು ಇದನ್ನು ಬಗೆಹರಿಸ್ಕೊಟ್ರೆ ತುಂಬ ಒಳ್ಳೆಯದಾಗುತ್ತೆ. ಇದ್ರ ಬಗ್ಗೆ ಅನಿಸಿಕೆ ಅಂತಂದರೆ, ಈಗ ಅಲ್ಲಿ ಯಾರು ಹೋದ್ರೂ ಗೊತ್ತಾಗೋದಿಲ್ಲ, ಅಷ್ಟು ಕತ್ಲಿದೆ, ಅಲ್ಲೇನು ಕಾಣೋದಿಲ್ಲ. ಆ ಬಿಲ್ಡಿಂಗ್ ನೋಡಿ, ಅಲ್ಲಿ ಯಾರನ್ನ ಅಲ್ಲಿ ಕೂತಿರೋರು ಒಬ್ರು ಕೂತಿದ್ದಾರೆ, ಅದು ನೋಡಿ, ಅದು ಬೆಳಕು ಬಿದ್ದರೆ ಮಾತ್ರ ಕಾಣೋದವು. ಇರುವಾಗ ಡಿಸೈಡ್ ಮಾಡ್ಕೊಂಡ್ರು ಮಾಡಿದ್ರೆ ಅದೇನೋ ಗೊತ್ತಿಲ್ಲ. ಬಟ್ ಸಮಸ್ಯೆನೇ, ಯಾರನ್ನ ನೋಡಿದ್ರೆ ಅದನ್ನು ತಡಿಬೋದು. ಅಷ್ಟೊಂದು ನನಗೆ ಗೊತ್ತಿಲ್ಲ, ತಮ್ಮ ಏನು ತೊಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ಇದು ಇಷ್ಟೇ ಪೆಂಡಿಂಗಲ್ಲೇ ಇದೆ. ಅದು ಮೊನ್ನೆ ಇಲ್ಲಿ ಕರೆಂಟ್ ಹೊಡೆದು ಇದಾಯ್ತಲ್ಲ, ಕರೆಂಟ್ ಹೊಡೆದು ಶಾಕ್ ಹೊಡೆದು ತೀರೋದ್ರಲ್ಲ, ಅವಾಗೆಲ್ಲ ರೆಡಿ ಆಯಿತು, ಬೆಳಕು ಬಂದಿತ್ತು. 4 ದಿವಸ ಅಷ್ಟೇ ನೋಡಿದ್ದು, ಬಟ್ ಅದೆಲ್ಲ ನೋಡಿಲ್ಲ. ಒಂದು ವಾರದ ಮೇಲೆ ಆಯ್ತು. ಇದು ಕರೆಂಟ್ ಲೈಟ್ಗಳು ಸರಿಯಾಗಿ ಆಗ್ತಾ ಇಲ್ಲ. ಅವಾಗ ಬಂದ್ ಮಾಡಿದ್ರು, ಇಲ್ಲ ಅದು ರೆಡಿ ಮಾಡೋದಕ್ಕೆ ಬಂದ್ ಮಾಡಿದ್ರು. ನಾವು ಬಂದ್ ಮಾಡಿದರೆ ರೆಡಿ ಮಾಡ್ತಿದ್ದಾರೆ ಅಂತಂದು ಮತ್ತೆ ಇದು ಹಂಗೆ ನಿಂತಿದೆ. ಬೇರೆ ಕಡೆ ಎಲ್ಲಿ ಆ ಕಡೆ ಮೇಲ್ಗಡೆ ಎಲ್ಲ ಚೆನ್ನಾಗಿದೆ. ಇಲ್ಲೇ ಸರೌಂಡಿಂಗ್ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಈ ಕಡೆಯಿಂದ ಬಸ್ಟಾಂಡವರು ಇವನೇ ಕಾಯ್ತಂತ ಇಲ್ಲಿ ಕತ್ಲು ಸಮಸ್ಯೆ ಇರೋದು ಒಂದು. ಮತ್ತು ಬಸ್ಗಳು ಬರೋದಿಲ್ಲ. 10:30 ಮೇಲೆ ಎಲ್ಲ ಹೊರಗಡೆ ಊಟಕ್ಕೆ ನಿಲ್ಲಿಸ್ತಾರೆ, ಹಂಗೆ ನಾನ್ ಸ್ಟಾಪ್ ಅಂತೇಳಿ ಹೋಗ್ತಾರೆ. ಭಾಳ ಜನ ರಾತ್ರಿ 12 ಗಂಟೆ ಮೇಲೆ ಇಲ್ಲಿ ಭಾಳ ಜನ ಕಾಯ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿದ್ದೀವಿ. ನಾನೇ ಒಂದ್ಸರಿ ಬೆಂಗಳೂರಿಗೆ ಹೋಗಬೇಕು ಅಂದರೆ ರಾತ್ರಿ 2 ಗಂಟೆಗೆ ಬಂದು 1 ಗಂಟೆ ಕಾದು ಇಲ್ಲಿಂದ ಬೈಪಾಸ್ ನಡ್ಕೊಂಡು ಹೋಗಿ ಬೈಪಾಸಲ್ಲಿ ಇಲ್ಲಿಂದ ಮೇಲೆ ಕತ್ತಬೇಕಲ್ಲ, ಆ ಟೈಮಲ್ಲಿ ಮಾತ್ರ ಇದು ಮಾಡ್ತಾರೆ, ನಿಲ್ಲಿಸ್ತಾರೆ. ದಾವಣಗೆರೆ ಬಸ್ ಆದರೆ ಡೈರೆಕ್ಟ್ ಹಂಗೆ ಹಾಕ್ತಾರೆ, BMC ಮೇಲೆ ಇಳಿಬೋದು. ಬಸ್ ಸ್ಟ್ಯಾಂಡಲ್ಲಿ ನಿಲ್ಸೋದು ಬೆಸ್ಟು. ಹುಬ್ಳಿಯಿಂದ ಏನಾದ್ರು ಬಸ್ಸಿಗೆ ಬಂದ್ವಿ ಅಂದರೆ ಬೈಪಾಸ್ನಾಗ ಇಳಿಬೇಕು. ಅಲ್ಲಿ ಆಟೋ ಸೌಲಭ್ಯನೂ ಇರಲ್ಲ. ಆಟೋ ಇದ್ವು ಅಂದರೂ 100-150 ರೂಪಾಯಿ ಕೇಳ್ತಾರೆ ಟೌನ್ ಒಳಗೆ ಬಿಡೋಕ್ಕೆ. ಅದೊಂದು ಸಮಸ್ಯೆ ಆಗಿದೆ. ಮೇಲಧಿಕಾರಿಗಳು ನೋಡಬೇಕು. ಸುಮ್ಮನೆ ಬಸ್ನವ್ರಿಗೆ ಇಷ್ಟ ಬಂದಂಗೆ ಇದನ್ನು ಮಾಡ್ತಾ ಇದ್ದಾರೆ. ಕೇಳಿದ್ರೆ ನಾನ್ ಸ್ಟಾಪ್ ಅದು ಬಸ್ಸು ಅಂತ ಹೇಳ್ತಾರೆ. ದುರ್ಗದಿಂದ ಏನಾದ್ರು ಬಂದ್ವಿ ಅಂದರೆ 10 ಗಂಟೆ ಮೇಲೆ ಯಾವುದೂ ಬಸ್ಸು ಸಿಗಲ್ಲ. ಅದೊಂದು ಸಮಸ್ಯೆ ಭಾಳ ಇದೆ. ಏನಾದ್ರು ಹುಬ್ಳಿಯಿಂದ ಏನಾದ್ರು ಬಸ್ ಸ್ಟ್ಯಾಂಡ್ ಇದ್ರೂ ವೇಸ್ಟ್ ಆಗಿದೆ. ಹಿರಿಯೂರಿನಲ್ಲಿ ನೈಟ್ ಟೈಮು ಬೈಪಾಸಲ್ಲಿ ನಿಲ್ಲಿಸ್ತಿದ್ದಾರೆ, ಭಾಳ ಸಮಸ್ಯೆ ಆಗಿದೆ. ಈ ಡಿಪೋದವ್ರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಬಸ್ ಸ್ಟ್ಯಾಂಡ್ನಲ್ಲಿ ಯಾವುದೇ ಕಾರಣಕ್ಕೂ ನೈಟ್ 8 ಗಂಟೆ ಮೇಲೆ ಬಸ್ ಸ್ಟ್ಯಾಂಡಲ್ಲಿ ಯಾರೂ ಅಧಿಕಾರಿಗಳು ಇರಲ್ಲ. ಹೀಗಾದರೆ ಏನು ಮಾಡಬೇಕು ಅಂದರೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ.
ಗೊತ್ತಿರೋರಾದ್ರೆ ಗಲಾಟೆ ಮಾಡಿ ಒಳಗೆ ಕರ್ಕೊಂಬರ್ತಾರೆ. ಅಮಾಯಕರಂಥವ್ರು ಹೆಂಡತಿ ಮಕ್ಳು ಇರೋಂಥವ್ರಾದ್ರೆ ಬೈಪಾಸಲ್ಲೇ ಇಳಿದು ಬರ್ತಾ ಇದ್ದಾರೆ. ನೈಟ್ ಹೊತ್ತು ಬೈಪಾಸಲ್ಲಿ ಏನು ಅಂತ ಹೇಳಿ ಇದಿರುತ್ತೆ, ಭಯ ಇರುತ್ತೆ ಯಾರಿಗೇ ಆಗಲಿ. ನೈಟ್ ಟೈಮು 12 ಗಂಟೆ 1 ಗಂಟೆ ಮೇಲೆ ಬರಬೇಕು ಅಂದ್ರೆ ಭಾಳ ತೊಂದರೆ ಆಗಿದೆ. ಮೇಲಧಿಕಾರಿಗಳು ನೋಡೋರು ಗೊತ್ತಿದ್ರೂ ಸುಮ್ಮನೆ ಇದ್ದಾರೆ. ಮೇಲಧಿಕಾರಿಗಳು ಕಂಡ್ರು ಕಾಣದಂತೆ ಸುಮ್ಮನೆ ಇದ್ಬಿಟ್ಟಿದ್ದಾರೆ. ಅದನ್ನು ಹೇಳೋರು ಕೇಳೋರು ಯಾರೂ ಇಲ್ಲ. ಮೇಲಿನ ಅಧಿಕಾರಿಗಳು ಮತ್ತು ಹಿರಿಯೂರು MLA ಅವರಿಗೆ ಅದು ಮುಟ್ಟಿದೆಯೋ ಇಲ್ಲೋ ಗೊತ್ತಿಲ್ಲ. MLA ಅವರಾದರೂ ಹೇಳಿಬಿಟ್ಟು ಒಳಗೆ ಬಸ್ ಬರೋಂಗೆ ಇದನ್ನು ಮಾಡಬೇಕು, ಒಳ್ಳೇದು ಇದನ್ನು ಮಾಡಬೇಕು.